ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ರಬ್ಬರ್ಗೆ ಉತ್ತಮವಾದ ಬೆಲೆಯನ್ನು ಒದಗಿಸಲು ಮತ್ತು ಕೃಷಿಕರ ಹಿತ ಕಾಯಲು ರಾಷ್ಟ್ರೀಯ ರಬ್ಬರ್ ನೀತಿಯನ್ನ ಜಾರಿಗೊಳಿಸಲು ಕೇಂದ್ರ ಚಿಂತನೆಯನ್ನ ನಡೆಸಿದೆ. ಅಲ್ಲದೆ ಅಡಿಕೆ ಬೆಳೆಗಾರರ ಹಿತ ಕಾಯಲು ಕೇಂದ್ರ ಸರ್ಕಾರ ಬದ್ಧವಾಗಿದ್ದು, ಶೀಘ್ರವಾಗಿ ಅಡಿಕೆ ಕೃಷಿಕರ ಸಮಸ್ಯೆಗಳ ಚರ್ಚೆ ನಡೆಸಲು ಕ್ರಿಯಾ ಸಮಿತಿಯೊಂದನ್ನು ರಚನೆ ಮಾಡಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ವಿಮಾನಯಾನ ಸಚಿವ ಸುರೇಶ್ ಪ್ರಭು ಹೇಳಿದರು. ಅವರು ಸುಳ್ಯದ ಕೆವಿಜಿ ಆಯುರ್ವೇದ ಕಾಲೇಜಿನ ಸಭಾಂಗಣದಲ್ಲಿ ಕ್ಯಾಂಪ್ಕೋ ವತಿಯಿಂದ ನಡೆದ ಕೃಷಿಕರೊಂದಿಗೆ ಕೇಂದ್ರ ವಾಣಿಜ್ಯ ಸಚಿವರ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ರಾಷ್ಟ್ರೀಯ ರಬ್ಬರ್ ನೀತಿ ರಚನೆಗಾಗಿ ಮತ್ತು ಅಡಿಕೆ ಬೆಳೆಗೆ ಕ್ರಿಯಾ ಸಮಿತಿಯ ರಚನೆಗಾಗಿ ಬೆಂಗಳೂರಿನಲ್ಲಿ ಮಂತ್ರಿಗಳು, ಸಂಸದರು ಮತ್ತು ಅಧಿಕಾರಿಗಳನ್ನು ಸೇರಿಸಿ ಸಭೆಯನ್ನ ಒಂದು ವಾರದ ಒಳಗೆ ನಡೆಸಲಾಗುವುದು. ಅಡಿಕೆ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡದಿರುವುದು ನನ್ನ ಸಮಸ್ಯೆ. ಕೃಷಿಕರಿಗೆ ತೊಂದರೆಯಾಗುವ ಒಪ್ಪಂದಗಳನ್ನು ಕೇಂದ್ರ ಸರ್ಕಾರ ಮಾಡುವುದಿಲ್ಲ ಎಂದು ಹೇಳಿದ ಸಚಿವರು, ಈಗಾಗಲೇ ಕೃಷಿ ರಫ್ತು ನೀತಿಯನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಈ ಹಿಂದೆ ದೇಶಕ್ಕೆ ಕೃಷಿ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಈಗ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡುತ್ತಿದೆ. ಕೃಷಿ ಉತ್ಪನ್ನಗಳನ್ನು ಬೆಳೆಯುವ ಪ್ರಮುಖ ದೇಶವಾಗಿದ್ದರೂ ಇದುವರೆಗೆ ಪ್ರತ್ಯೇಕ ರಫ್ತು ನೀತಿ ಹೊಂದಿರಲಿಲ್ಲ. ಇದರಲ್ಲಿ ವಾಣಿಜ್ಯ ಬೆಳೆಗಳ ರಫ್ತು, ಮೀನುಗಾರಿಕೆ, ತೋಟಗಾರಿಕೆ, ಹಾಲು, ಸಾಂಬಾರು ಪದಾರ್ಥಗಳು ಸೇರಿಸಲಾಗಿದೆ ಎಂದ ಅವರು, ವಿದೇಶದಿಂದ ಅನಧಿಕೃತವಾಗಿ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುವುದು ಕಂಡುಬಂದರೆ ಅಂತವರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. When I say agriculture export policy, it includes agriculture, plantation crops like what you are mentioning, horticulture, including horticulture includes mango and other crops which are very important to you, fisheries, which will be so important for our west coast, and we are all on the west coast of India, as well as milk, dairy products. So all of these have been included and an action plan has been drawn. I have been working on it for last more than several months. That this was my announcement. The first day I became Commerce Minister. And it took so many time because I had to consult all the state governments. Each and every state government was consulted. Each and every ministry was consulted. Several hundreds of stakeholder representations were received which are taken to consideration and finally policy. ಸಂವಾದದಲ್ಲಿ ಕೃಷಿಕ ಕೃಪಾಶಂಕರ ತುದಿಯಡ್ಕ ಅಡಿಕೆ ಬೆಳೆಯ ಬಗ್ಗೆ ಮಾತನಾಡಿ, ಜಿಲ್ಲೆ ಮತ್ತು ತಾಲೂಕಿನ ಬಹುತೇಕ ಕೃಷಿಕರು ಅಡಿಕೆ ಬೆಳೆಗಾರರು. ಆದರೆ ಅಡಿಕೆ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಇದಕ್ಕೆ ಕಾರಣ ಅಡಿಕೆಯನ್ನ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಬರ್ಮಾ ದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತಿರುವ ಅಡಿಕೆಯನ್ನ ನಿಷೇಧ ಮಾಡಿ ಹಳೆಯ ಅಡಿಕೆಗೆ ₹350 ಮತ್ತು ಹೊಸ ಅಡಿಕೆಗೆ ₹300 ದರವನ್ನು ನಿಗದಿ ಮಾಡಬೇಕು. ಅಲ್ಲದೆ ಕೃಷಿಗೆ ಸಂಬಂಧಿಸಿದ ಯಂತ್ರಗಳನ್ನು ಅತಿ ಕಡಿಮೆ ಸಬ್ಸಿಡಿಯಲ್ಲಿ ರೈತರಿಗೆ ದೊರೆಯುವಂತೆ ಮಾಡಬೇಕು ಎಂದು ಹೇಳಿದರು. Illegal import of arecanut from Burma. The quality of Burma arecanut is equal to the quality of the arecanut which is growing in the coastal area. So the traders are importing illegal import arecanut to India and mix it to the Indian arecanut and sell it to them. So that becomes a lot of problems to the Indian farmers here. The rate has come down now. ಈ ಸಂದರ್ಭ ಮೋಹನ್ ರಾಮ್ ಸುಳ್ಳಿ, ಸಂತೋಷ್ ಕುತ್ತಮಟ್ಟೆ, ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷ ಕೊಂಕೋಡಿ ಪದ್ಮನಾಭ, ಕೆಪಿಸಿಸಿ ಕಾರ್ಯದರ್ಶಿ ಎಂ ವೆಂಕಪ್ಪಗೌಡ, ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಸಂಗಾರ, ಕ್ಯಾಂಪ್ಕೋ ಅಧ್ಯಕ್ಷ ಸತೀಶ್ ಚಂದ್ರ, ಎಒಎಲ್ಎ ಅಧ್ಯಕ್ಷ ಡಾ ಕೆವಿ ಚಿದಾನಂದ, ಕಾರ್ಯದರ್ಶಿ ಡಾ ರೇಣುಕಾ ಪ್ರಸಾದ್, ತಾಲೂಕು ಪಂಚಾಯತ್ ಅಧ್ಯಕ್ಷ ಚನಿಯಾ ಕಲ್ತಡ್ಕ, ನಗರ ಪಂಚಾಯತ್ ಅಧ್ಯಕ್ಷೆ ಶೀಲಾವತಿ ಮಧುವ, ಕ್ಯಾಂಪ್ಕೋ ನಿರ್ದೇಶಕ ಕೃಷ್ಣ ಪ್ರಸಾದ್ ಮಡ್ತಿಲ ಮೊದಲಾದವರು ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.